ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಪ್ರತಿ ಸಲನೂ ನಾನು ಬೆಂಗಳೂರಿಂದ ಊರಿಗೆ ಹೋದಾಗ ನಾನು ಫಸ್ಟ್ ಹೋಗೋದು ನಮ್ಮ ಚಿಕ್ಕಪ್ಪನ ಮನೆಗೆ, ಅದು ಪುತ್ತೂರಲ್ಲಿ. ಅಲ್ಲಿ ನನ್ನ ಸ್ಕೂಟ್ರನ್ನ ಪಾರ್ಕ್ ಮಾಡಿರ್ತೀನಿ. ಸ್ಕೂಟ್ರ್ ತಗೊಂಡು ನಾನು ನನ್ನ ಮನೆಗೆ ಹೋಗ್ತಾ ಇದ್ದೆ. ಆದರೆ ಈ ಸಲ ಅಲ್ಲಿ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಬಿಸಿ ಬಿಸಿ ಪತ್ರೊಡೆ ರೆಡಿ ಆಗ್ತಾಯಿತ್ತು. ಪತ್ರೊಡೆ ಅಂದರೆ ಏನು ಅಂತ ಕೇಳ್ತಾಯಿದ್ದೀರಾ? ಪತ್ರೊಡೆ ಅಂದರೆ ಸೀಸನ್ಗೆ ತಕ್ಕಂಗೆ ಮಂಗಳೂರು ಸ್ಟೈಲಲ್ಲಿ ಕೆಲವೊಂದು ತಿಂಡಿಗಳನ್ನ ವಿಶೇಷ ದಿನಗಳಲ್ಲಿ ಮಾಡ್ತಾರೆ. ಒಗ್ಗರಣೆ ಹಾಕಿದ್ರೆ ಆಹಾ ಏನು ಟೇಸ್ಟ್ ಅಂತೀರಾ. ಘಮ ಘಮ ಅಂತ ಪತ್ರೊಡೆ ಜೊತೆ ಬಿಸಿ ಬಿಸಿ ಟೀ ಕುಡಿತಾ ಪಕ್ಕದಲ್ಲಿ ಮಳೆ ಬರ್ತಾಯಿದ್ರೆ ಸೂಪರ್ ಸ್ವರ್ಗ ರೀ. ನೀವು ಟ್ರೈ ಮಾಡಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ನಾನು ನಿಮ್ಮ ಸಂದೀಪ್ ಮಾತಾಡ್ತೀನಿ. ನಾನು ನಮ್ಮ ಊರಲ್ಲಿದ್ದೀನಿ. ಹಿಂದ್ಗಡೆ ಜೋರಾಗಿ ಮಳೆ ಬರ್ತಾ ಇದೆ. ಸೊ ಇವತ್ತು ಶನಿವಾರ ಸಂಕ್ರಾಂತಿ ಪೂಜೆ ಇದೆ. ನಮ್ಮ ಚಿಕ್ಕಪ್ಪ ನೋಡಿದ್ರೆ ಸಂಕ್ರಾಂತಿ ಪೂಜೆ ನಮ್ದು ಲಾಸ್ಟ್ ಟೈಮ್ ಹಾಕಿದ್ದೆ ನಮ್ಮ ದೇವಸ್ಥಾನದಲ್ಲಿ. ಸೊ ಅದೇ ಜಾಗದಲ್ಲಿ ಪೂಜೆ ನಡೀತಾ ಇದೆ. ಪೂಜೆ ಮಾಡಿಕೊಡ್ತಿರೋದು ನಮ್ಮ ತಂದೆ ಆಯಿತು, ನಮ್ಮ ಚಿಕ್ಕಪ್ಪ ಮಾಡ್ತಾರೆ. ಇಲ್ಲಾಂದರೆ ನಾನು ಬಂದಾಗ ನಾನು ಮಾಡ್ತೀನಿ. ಸೊ ದೇವಸ್ಥಾನಕ್ಕೆ ಹೋಗೋಣ. ಅಪ್ಪ ಮುಂಚೆನೇ ಹೋಗಿದ್ದಾರೆ, ಅಮ್ಮ ಹೊರಡ್ತಾ ಇದ್ದಾರೆ. ಸೊ ಅವರು ತೋಟದಲ್ಲಿ ನಡ್ಕೊಂಡು ಹೋಗ್ತಾರೆ. ನಾನು ನಮ್ಮ ಆಯಾಬುಸದಲ್ಲಿ ಹೋಗ್ತಿದ್ದೀನಿ. ಆಯಾಬುಸ ಸ್ಟಾರ್ಟ್ ಆಗ್ತಿರಲಿಲ್ಲ ಬೆಳಗ್ಗೆಯಿಂದ. ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅಂದರೆ ಸ್ಟಾರ್ಟ್ ಆಗ್ತಿಲ್ಲ, ಬ್ಯಾಟ್ರಿ ವೀಕ್ ಆಗಿದೆ. ಸೊ ಹೊರಡೋಣ. ಬರ್ತಾನೆ ಇದೆ ನಾನ್ ಸ್ಟಾಪ್. ಆಗೋ ಪ್ಲಾನ್ ಇತ್ತು, ಅದು ಕ್ಯಾನ್ಸಲ್ ಮಾಡಿದೆ. ಯಾಕಂದ್ರೆ ಅಮ್ಮ ನಡ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ ಲೋ ಇತ್ತು. ಸೊ ಆಯಿಲ್ ತಗೊಬಂದಿದ್ದೆ, ಆಯಿಲ್ ಚೇಂಜ್ ಮಾಡಿದೆ ಜಸ್ಟ್ ನಾವು. ನಮ್ಮ ಅಕ್ಕಂದು ಸ್ಕೂಟ್ರ್ ಇದು, ನಾನು ಓಡಿಸ್ತಿರೋದು ನಮ್ಮ ಮನೆಗೆ ಬಂದಾಗ. ಸೊ ಆಯಿಲ್ ಹಾಕಿರಲಿಲ್ಲ, ಒಂದು 2-3 ಮಂತ್ಸ್ ಆಯಿತು. ಸೊ ಆಯಿಲ್ ಹಾಕಿದ್ದೀನಿ ಇವಾಗ. ಇದನ್ನ ಅಪರೂಪಕ್ಕೆ ಒಂದ್ಸಲ ಓಡಿಸ್ತೀವಲ್ಲ, ಹಾಗಾಗಿ ಸ್ವಲ್ಪ ಸೌಂಡ್ ಫುಲ್ ಚೇಂಜಸ್ ಬಂದಿದೆ ಇವಾಗ. ನಾನು ಅಮ್ಮನ ಜೊತೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ, ಸ್ಕೂಟರ್ ತೊಗೊಂಡು ಹೋಗ್ತಾ ಇಲ್ಲ. ಏನಂತೇಳಿದ್ರೆ ತಿಂಗಳೈತೆ. ಜಾರಿದ್ರೆ ಗುಂಡಿಗೆ. ಹ್ಯಾಪಿ ಬರ್ತ್ಡೇ. ನೀರು ಕಂಡ ಬಿಟ್ಟದ ಮಾರೈತಿ. ಫುಲ್ ನೀರು, ಮಳಿ ಒಳ್ಳ. ನಾನು ರೈನ್ ಕೋಟ್ ಹಾಕಿನಲ್ಲ. ಏಡಿದ್ದತ್ತು ಎಲ್ಲಮ್ಮ ಬಿದ್ದಿದೆ. ಅದು ಅಲ್ಲಿದ್ದು ಕೊಡುವ, ಇದನ್ನು ಮಾಡ್ದಲ್ಲಿ ಕೊಡುವ. ಅವ ನಿನ್ನೆ ಮೊನ್ನೆ ಹೊಟ್ಟಿದವನ್ನೆಂತ ಕಾಲಿಡಿ
ಕಾಲಿಡಿಯ ಸೌಂಡ್ ಮಾತ್ರ ದೊಡ್ಡದು ಹೋಗ ಸ್ಪೀಡ್ 20 ಗಾಡಿ ಸೌಂಡ್ ಮಾತ್ರ 100 ಸಾಕ ನಂಗೆ ಇರ್ಲಿ ಬಲ್ಲ ಪಾತ ಪೈನಾಪಲ್ ಫುಲ್ ಹಣ್ಣಾಗಿ ಬೆಂಗಳೂರಾಗ 12 ತೊಳಿಗೆ 50 ರೂಪಾಯಿ. 12 ತೊಳಿ ಒಂದು ರಚಿಸಾನೆ ಇಲ್ಲ. ಇದು ನಾಯಿ ಸಂತೆ ಯಾರು ತಿನ್ನಲ್ಲ. ಒಂಚೂರು ಚಪ್ಪೆ ಹಂಗಂತ ಇಲ್ಲಿ ನೋಡು ಸಿಹಿ ಇದೆ. ಒಂದು ಚಮಚ ಸಾಸಿವೆ ಪಟ 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 ಅಂತ ಹೇಳ್ತೆ ಈಗ. ಅದ ಟಪಟ ಪಟ 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 ಬೆಳ್ಳುಳ್ಳಿ ಸಾಕು. ಎಂತೆಲ್ಲ ಅರಗ ಟೊಮೆಟೊ ಕಾಯಿ ಮೆಣಸು ಈರುಳ್ಳಿ ಶುಂಠಿ ಒಟ್ಟಿಗೆ ಹಾಕದೆ ಒಟ್ಟಿಗೆ ಹಾಕಿದ್ದು. ಇದು ನಿನ್ನ ಸ್ಟೈಲ್, ನಾನು ಒಟ್ಟಿಗೆ ಪುಟ್ಟೊಟ್ಟಿಗೆ ಒಂದೊಂದೇ ಪಾಡ್ಯಾರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಹಂಗಂದ್ರೆ ಹಸಿ ಶುಂಠಿ ಮತ್ತು ಹಸಿ ಬೆಳ್ಳುಳ್ಳಿ. ಬಾಯ್ಲರ್ ಕೋರಿದ ಸುಕ್ಕ, ನೀರನ್ನ ಫುಲ್ ಹಿಂಡ್ಕೊಳ್ಳಿ. ಇದರ ಟೇಸ್ಟ್ ಬರಲ್ಲಮ್ಮ, ಬೇಯಲ್ಲ. ಕಲ್ಲುಪ್ಪು ಎಷ್ಟು? ಸ್ವಲ್ಪ ಅಂತ ಹೇಳ್ರಿ. ಎಷ್ಟು? ಸ್ವಲ್ಪ ಅಂದರೆ ಒಂದು 3 ಚಮಚ. ಫುಲ್ ಪಲ್ಟಿ ಮಾಡಿ ಮಿಕ್ಸ್. ಹತ್ತು ನಿಮಿಷ ಆಯ್ತಲ್ಲ ಈಗ. ಆಯ್ತು, ಬೆಂದು ನೀರು ಬಿಟ್ಟ. ನೀರು ಹಾಕಿಲ್ಲ, ನೀರದೇ ಬಿಟ್ಟ. ಚಿಕನ್ ಪುಡಿ ಮೆಂಚಿ
20 ಗ್ರಾಮ್ ಚಿಕನ್ ಪುಳಿ ಮುಂಚಿ ಪಾಡೆ ಸ್ಪೂನ್ ತೆಗಿ ಒಂದು 4-5 ಪಾಡಲೆ ಒಟ್ಟಿಗೆ ಪಾಡಲೆ ಎಂತ ಹೊಡಿ ಅಮ್ಮ ಇದು ನಾನೇ ತಯಾರಿಸಿದ ಮೆಣಸಿನ ಹುಡಿ ಮತ್ತು ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಹುರಿಕಿಲ್ಲ ಮನೇನ ಚಿಕ್ಕ ಹುರಿಸುತ್ತಿದ್ರು ಹುರಿ ತೀರ್ ಅಡಿಲ್ ತಂದೆ ಅದೆಲ್ಲ ರೆಡಿ ಮತ್ತೆ ವೈವಾಗ ಬೆಂದ ಸಾಕು ಏಟವೆ